ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದಿವರ ವಿಧಾನಸಭೆತ ಅಖೀರಿದ ದಿನ ಚರ್ಚೆಗೆ ಅಡ್ಡಿ ಮಲ್ತದ ಸ್ಪೀಕರ್ ಪೀಠ ದಿನ 18 ಜನ ಶಾಸಕರಿಗೆ ಆಜಿ ತಿಂಗಳು ಅಮಾನತು ಶಿಕ್ಷೆ ಕೊಡ್ತುಂಡು. ಐದು ಬೊಕ್ಕಲ ಅವೇ ಅಭ್ಯಾಸ ದುಂಬರಿತಂಡ ಅಕ್ಲಿನ ದೆತ್ತು ಪಾಟುನೊಂದು ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಕುಡ್ಲಾಡ್ ಪಂತೆರ. ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಕುಡ್ಲಡ್ ಸುದ್ದಿ ಕುಟ್ಟಡ್ ಪಾತಿರ್ದು ವಿಧಾನಸಭೆತ ಅಖೀರಿತ ದಿನದ ಕಲಾಪಗೂ ಅಡ್ಡಿ ಮಲ್ತದ ಸ್ಪೀಕರ್ ಪೀಠ ಹಿಡ್ದಿನ 18 ಜನ ಶಾಸಕರಿಗೆ ಆಜಿ ತಿಂಗೊಲ್ದ ಅಮಾನತು ಶಿಕ್ಷೆ ಪಾಡ್ದಂಡ ಅಕುಲ್ ನನದ ಅಧಿವೇಶನಡು ಅವೇ ಅಭ್ಯಾಸ ದುಂಬರಿತಣಾಕ್ಲಿನ ದೆತ್ತು ಪಾಡುನೊಂದು ಜಾಗೃತ ಪಂಡ್ಯರ. ಸದನಡು ಅಖೀರಿದ ದಿನ ಪಣವು ಗಲಸನ ಮಸೂದೆ ಪಾಸ್ ಮಲ್ಪರ ಇತ್ತಂಡ ಅವು ಆಯ್ಜಂಡಡಿ ರಾಜ್ಯಗೂ ತೊಂದರೆ ಉಂಡು ಅಂಡ ಧನ ವಿನಿಯೋಗ ಮಸೂದೆ ಪಾಸ್ ಮಲ್ಪರ ಶಾಸಕರು ಅಡ್ಡಿ ಮಲ್ದೇರ. ಅಕ್ಲಿನ ಮಾತ ಒಪ್ಪದ್ರ ಸಹಿಸದ ತಾನು ಮಸೂದೆ ಪಾಸ್ ಮಲ್ತದಿತ್ತದ ಐದು ಪಕ್ಕ ಚರ್ಚೆ ಮಲ್ತದ ಅಕ್ಲಿನ ಹಾಳ ನಡಕೆಗೆ ಅಮಾನತು ಶಿಕ್ಷೆ ಕೊಡ್ತೆ. ಅಖಿರಿತ ದಿನ ಅಮಾನತ ಆಂಡ ದಾಲಾಪುಜಿಂದ ಶಾಸಕರ್ನ ಮನಸ್ಸುಡುಂಡು ಅಂಚದ ಆಜಿ ತಿಂಗಳು ಅಮಾನತು ಮಲ್ತದೆ ದುಂಬಿ ಇಂಚ ಆದುಪ್ಪನಗ ಒಂದುವೇ ಕ್ರಮ ದೆತೊಂದುಂಡ ಈ ರೀತಿ ಆತ್ವಂದ ಆಂಡ ದುಂಬುದಕ್ಲು ಇಂಚಿನ ಧೈರ್ಯ ತೋಜಾದಿಜರ ತಾನು ಸ್ಪೀಕರ್ ಪೀಠಗುಪ್ಪನ ಅಧಿಕಾರನು ಐತ ಗತ್ತನ ಕಾಪುನ ಲೆಕ್ಕೊಡು ಅಧಿಕಾರ ಚಲಾವಣೆ ಮಲ್ದೆ ಅಂದು ಖಾದರ್ ಪಂಡ್ಯರ. ಕಲಾಪುಡ್ ನಡೆದಿನ ಚರ್ಚೆಲು ಬೊಕ್ಕ ಈ ಚಾರಲಿನ ಬಗೆಟ್ ಖಾದರ್ ಫರೀದ್ ಮಾಹಿತಿ ಕೊಡ್ತು ಸದನ ಎಡ್ಡೆ ಸೂತ್ರೋಡ್ ನಡಪರೆ ಸಾಕಾರ ಕೊರ್ನ ಮಾತ್ರೆಗ್ಲ ಸೊಲ್ಮೆ ತೆರಿಪಾಯರ. 6 months ಯಾಕೆ ಅಂತ ಹೇಳಿದರೆ ಹಿಂದೆಲ್ಲವೂ ಕೂಡ ಆ ಅಧಿವೇಶನ ಇರುವ ತನಕ what was the intention? They know finance bill is coming on the last day. ಫೈನಾನ್ಸ್ ಬಿಲ್ ನಾನೇನಾದ್ರು ಪಾಸ್ ಮಾಡದಿದ್ದಲ್ಲಿ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ಲನ್ನು ನಾವು ಪಾಸ್ ಮಾಡದಿದ್ದರೆ ವಾಟ್ ವಿಲ್ ಬಿ ದಿ ಇಶ್ಯೂ ಟುಡೇ? ಕ್ಯಾನ್ ಎನಿ ಒನ್ ಟೇಕ್ 1 ರೂಪಿ ಫ್ರಮ್ ದಿ ಟ್ರೆಷರಿ? ಯಾರ್ದು ಸ್ಯಾಲರಿ ಆಗ್ತದಾ? ಯಾವುದು ಡೆವಲಪ್ಮೆಂಟ್? ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ಲಿಗೆ ಮತ್ತು ಧನ ವಿನಿಯೋಗ ಬಿಲ್ಲಿಗೆ ಯಾರು ಕೂಡ ಅಪೇಕ್ಷೆ ಮಾಡೋದಿಲ್ಲ ಇಲ್ಲಿಯ ತನಕ. ಯಾಕೆ? ಫೈನಾನ್ಸ್ ಬಿಲ್ ಹ್ಯಾಸ್ ಟು ಪಾಸ್ ಬಿಕಾಸ್ ಸ್ಟೇಟ್ ಹ್ಯಾಸ್ ಟು ರನ್. ಫೈನಾನ್ಸ್ ಬಿಲ್ ಪಾಸ್ ಆಗೋದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟಿಗೆ ಒಂದು ನಯ ಪೈಸೆ ಬರೋದಿಲ್ಲ, ಒಂದೇ ಒಂದು ಸ್ಯಾಲರಿ ಆಗೋದಿಲ್ಲ, ಡೆವಲಪ್ಮೆಂಟ್ ಪೆಂಡಿಂಗ್ ಎಲ್ಲ ಕೂಡ ಫೈನಾನ್ಷಿಯಲ್ ಇದು ಬಂದು ಬಿಡ್ತದೆ. ಮತ್ತು ಬೇರೆ ಬಿಲ್ಲಿನಾಗೆ ಅದನ್ನು ಮುಂದೆ ಅಜೆಂಡ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗೋದಿಲ್ಲ. ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೆ ಅಂತ ಹೇಳಿದ ನಂತರ ಅದನ್ನು ನಾನು ಫಿನಿಶ್ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ಲಾಸ್ಟ್ ಡೇ ಆಗುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ಯಾವುದೇ ಗೊಂದಲಿದ್ದರೂ ಕೂಡ ಫೈನಾನ್ಸ್ ಬಿಲ್ ಕ್ಲಿಯರ್ ಆಗುವ ತನಕ ಅದನ್ನೆಲ್ಲ ಕೂಡ ನಾವು ಸಹಿಸಿಕೊಂಡಿದ್ದೇವೆ. ಅವ್ರದ್ದು ಉದ್ದೇಶ ಏನಿತ್ತು? ಫೈನಾನ್ಸ್ ಬಿಲ್ ಬರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆ ಕಡೆ ಮಾರ್ಷಲ್ಗಳು ಇವನು ಕೆಳಗೆ ದೊಡ್ಡದು ಅವ್ರು ಇದು ಗೊಂದಲಾಗಿ ಇದನ್ನು ನಿಲ್ಲಿಸಿಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು. ಅದಕ್ಕೆ ನಾನು ಅವಕಾಶ ಮಾಡಿ ಕೊಡಲಿಲ್ಲ. ಆ್ಯಂಡ್ ವಾಟ್ ಈಸ್ ದ ಇಂಟೆನ್ಷನ್? ಲಾಸ್ಟ್ ಡೇ ನಮ್ಮನ್ನು ಸಸ್ಪೆಂಡ್ ಮಾಡಿದರೆ ಎಷ್ಟಕ್ಕೆ? 21 ದಿವಸಕ್ಕೆ ಮಾತ್ರ ಆಗೋದು. ಅದರಲ್ಲೇನಾಯಿತು? ಏನಾಗೋದಿಲ್ಲಲ್ಲ. ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗಲಿಕ್ಕೆ ಸಾಧ್ಯ. ಅವರವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟಾಗಿ ಮಾಡ್ತಿದ್ರೆ ಇದು ಬರ್ತಿತ್ತ ಪರಿಸ್ಥಿತಿ? ಅರೆ ಈಗ ಇದನ್ನು ಹಿಂದಿನವ್ರು ಮಾಡಲಿಲ್ಲ, ನಾನು ಯಾಕೆ ಮಾಡಬೇಕಂತ ಬಿಟ್ಟರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ. ಮತ್ತು ಆಗ ಕೂಡ ಸುಮ್ಮನಿದ್ದರೆ ಇನ್ನು ಈಗ ಇರುವುದಾ? ಯಾರ್ದೊಬ್ಬ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ. ಅವ್ರಿಗೆ ಧೈರ್ಯ ಇರಲಿಲ್ಲ, ಅವ್ರು ಮಾಡಲಿಲ್ಲ. ನನಗೆ ಧೈರ್ಯ ಇದೆ, ನಾನು ತಗೊಂಡಿದ್ದೇನೆ, ಮುಗಿದಷ್ಟೇ ಪ್ರಶ್ನೆ. ನೆಕ್ಸ್ಟ್ ಸೆಷನ್ ಮತ್ತೆ ಆದರೆ ಮತ್ತೆ ಇದು ಸಸ್ಪೆಂಡ್ ಡಿಸ್ಮಿಸ್ಸೇ ಮಾಡೋದು ನಾನಿದ್ದರೆ. ಕೋರ್ಟ್ ವಿಲ್ ಡಿಸೈಡ್. ಬಡವರಿಗೆ ಸಹಾಯ ಆಪುನದಿಟ್ಟೆಡು 17,000 ಕನ್ನಡಕ ಧರ್ಮಕ ಪಟ್ಟದಂಡ ದಂತಬಕ ವೈದ್ಯಕೀಯ ಶಿಬಿರ ಮಲ್ತೊಂದುಲ್ಲ ಐತ ಪ್ರಯೋಜನ ಮಾತಿರ್ಲ ದೆತನೊಡೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒತ್ತುಗುರ್ಕಾರ್ಯರು ನೇಮಿರಾಜ್ ಪಂತೆರ. ಜಪ್ಪು ಮುಗಿರ್ ಕೆವಿಕೆ ಮೈತಾನೊಡು ಕೂಲಿ ಬೊಕ್ಕ ಕಣ್ಣದ ಪರೀಕ್ಷದ ಶಿಬಿರ ಉದಿಪನ ಮಲ್ತದ 6 ಪಾತೆರಿಯರ. ಕೆವಿಕೆ ಸೇವಾ ಸಮಿತಿ ಕಸಿಬಿತ್ಲು ಜಪ್ಪು ಮುಗಿರ್ಬಕ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಲಯನ್ಸ್ ಕ್ಲಬ್ ಕುಡ್ಲ ಪಂಪ್ವೆಲ್ ಸಮುದಾಯ ದಂತ ಆರೋಗ್ಯ ವಿಭಾಗ ಏನಪ್ಪಯ್ಯ ದಂತ ಕಾಲೇಜ್ ಬೊಕ್ಕ ಆಸ್ಪತ್ರೆ ದೇರ್ಲಕಟ್ಟೆ ಪ್ರಸಾದ್ ನೇತ್ರಾಲಯ ಆಸ್ಪತ್ರೆ ಕುಡ್ಲ ನೇತ್ರ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಓಡಿಪು ಬೊಕ್ಕ ಜಿಲ್ಲಾ ಆರೋಗ್ಯ ಬೊಕ್ಕ
ಕುಟುಂಬ ಕಲ್ಯಾಣ ಸೊಸೈಟಿ ಕುಡ್ಲದ ಎಡೇನ ತೆರೆನ ವೈದ್ಯರನ ಕೂಟದ ಕ್ಲೇಡ್ದ ಧರ್ಮದ ಕೂಲಿದ ಮರ್ದದ ಶಿಬಿರ ಬಕ ಕಣ್ಣು ಪರೀಕ್ಷೆದ ಶಿಬಿರ ಕೆವಿಕೆ ಮೈದಾನ ಜಪ್ಪ ಮುಗ್ಗೆರಡನ್ ಐತಾರ ನಡೆತಂಡ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒತ್ತುಗುರು ಕಾರ್ಯರ ನೇಮಿರಾಜ್ ಶಿಬಿರ ಉದ್ದೀಪನ ಮಲ್ತೆರ ನೇಮಿರಾಜ್ ಪಾತ್ರದ ಕೆವಿಕೆ ಸೇವಾ ಸಮಿತಿ ಸಮಾಜ ಸೇವೆನೆ ಉದ್ದೇಶ ಆದ ದಿವನ್ನಕ್ಲು ಬಡವರಿಗೆ ಸಹಾಯ ಪುನದಿಟ್ಟಿಡ 17,000 ಕನ್ನಡಕ್ಕೂ ಧರ್ಮಗು ಪಟ್ಟದ ಕೂಲಿದ ಬೊಕ್ಕ ವೈದ್ಯಕೀಯ ಶಿಬಿರ ಮಲ್ತದ ಇಂದಿತ ಪ್ರಯೋಜನ ಮಾತಿರ್ಲದತ ನೋಡೊಂದು ಪಂಡ್ಯರ ಪಾಲಿಕೆಡ್ ಕಾರ್ಪೊರೇಟರ್ ಆದಿತ್ಯನ ವೀಣಾ ಮಂಗಳ ಗುರಿ ಕಾರ್ಯ ವಹಿಸಿದ ಪಾತಿರಿಯರ ಎನಪಯ್ಯ ಸಮುದಾಯದಂತ ವಿಭಾಗ ಮುಖ್ಯಸ್ಥರ ಡಾಕ್ಟರ್ ರೇಖಾ ಪಿಶಣೈ ಆರೋಗ್ಯದ ಬಗೆಟ್ ಮಾಹಿತಿ ಕುರಿಯರ ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಶೀತಲ್ ಸಮುದಾಯ ದಂತ ವಿಭಾಗ ಎನಪಯ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಭರತ್ ಪ್ರಸಾದ್ ನೇತ್ರಾಲಯದ ಸೈಯದ್ ಲಯನ್ಸ್ ಕ್ಲಬ್ ಗುರ್ಕಾರ್ದಿ ವಾಣಿ ಶೆಟ್ಟಿ ಲಿಯೋ ಕ್ಲಬ್ ಗುರ್ಕಾರ್ಯರ ಜಯಪ್ರಕಾಶ್ ಅಂತೋನಿ ರಾಜೇಶ್ ಶೆಟ್ಟಿ ಕಾರ್ಯಕ್ರಮಟ್ಟು ಪಾಲ್ದಿತ್ತುಂಡ್ಯರ ಧರ್ಮದ ಮರ್ದದ ಶಿಬಿರ ಬಕ ಕಣ್ಣು ಪರೀಕ್ಷೆದ ಶಿಬಿರಡು ಪಾಕಜನ ಪಾಲ್ದಿತ್ತೊಂದು ಪ್ರಯೋಜನ ದೆತ್ತೊಂಡ್ಯರ ವರ್ಷ ನಮಗೆ ನೀಡಿದ ಒಳ್ಳೆಯ ಸಹಕಾರ, ಜನರ ಸಂಪರ್ಕವು ಮತ್ತು ಜನರು ಸಹಕಾರ ನೀಡಿದ್ದಾರೆ. ಹಾಗೆ ನಮಗೆ ಒಂದು ವಿಶ್ವಕರ್ಮ ಯೋಜನೆ ಆಗಿರ್ಬೋದು, ಜನರಿಗೆ ಬೇಕಾಗುವ ಆಯುಷ್ಮಾನ್ ಕಾರ್ಡ್ನಿಂದ ತುಂಬ ನಮಗೆ ಪ್ರಯೋಜನಗಳು ಸಹ ಆಗ್ತದೆ. ಯಾಕೆಂದರೆ ನಮಗೆ ಹಾಸ್ಪಿಟಲೈಟಿಸ್ ಆಗುವಾಗ BPL ಕಾರ್ಡಿನವರೆಲ್ಲ ಅಂಥ ಒಂದು ಯೋಜನೆಗಳನ್ನು ನಾವು ಉಪಯೋಗ ಪಡಲಿಕ್ಕೆ ಆಗ್ತದೆ. ಆಯುಷ್ಮಾನ್ ಕಾರ್ಡ್ನಿಂದ ತುಂಬ ಕಷ್ಟದವರಿಗೆ ಇದ್ದ ಕಟ್ಟಕಡೆಯ ನಮ್ಮ ವ್ಯಕ್ತಿಗಳಿಗೆ, ಅಂದರೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಬೇಕಾಗುವುದೇ ಮೇನ್ ಆಯುಷ್ಮಾನ್ ಕಾರ್ಡ್ ಯೂಸ್ ಆಗುವಂಥದ್ದು. ಅದು ಒಂದು ನಮ್ಮ ಎಲ್ಲ ಜನರು ಉಪಯೋಗವನ್ನು ಮಾಡಬೇಕೆಂಬ ನಿಟ್ಟಿನಲ್ಲಿ ನಾವು ಈ ವರ್ಷವೂ ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹಾಗೆ ನಮಗೆ ಈ ಶ್ರಮ ಕಾರ್ಡ್, ಇದರಲ್ಲಿ ಈಗಾಗಲೇ ನಮಗೆ ಈ ಶ್ರಮ ಕಾರ್ಡ್ನಲ್ಲಿ ಇದ್ದವರಿಗೆ BPL ಕಾರ್ಡ್ ಸುಲಭವಾಗಿಯೂ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ BPL ಕಾರ್ಡ್ ಇದು ಯಾವುದೇ ಆ್ಯಪ್ ಓಪನ್ ಆಗಲಿಲ್ಲ. ಈ ಶ್ರಮ ಈಗ ಕಾರ್ಡ್ ಮಾಡಿದರೆ ಅಂಥವರಿಗೆ ನಮಗೆ BPL ಕಾರ್ಡ್ ಮಾಡಲಿಕ್ಕೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ಮತ್ತು ಕಾರ್ಮಿಕ ಕಾರ್ಡನ್ನು ಸಹ ಅವರು ಮಾಡ್ತಾರೆ. ಕಾರ್ಮಿಕ ಕಾರ್ಡು ಹಾಗೆ ಕಾರ್ಮಿಕ ಕಾರ್ಡು ಮಾಡಿದಂತಹ ಒಂದು ವ್ಯಕ್ತಿಗಳೆಲ್ಲ ಏನಾದರೂ ಅವರ ಮನೆಯಲ್ಲಿ ದುರ್ಮರಣ ಹೊಂದಿದ್ರೆ ಅಂಥವರಿಗೆ ಸಹ ಸರ್ಕಾರದಿಂದ ಬೇಕಾದಷ್ಟು ಸವಲತ್ತುಗಳು ಉಂಟು. ಸರಿಸುಮಾರು ಒಂದು 56 ಸವಲತ್ತು ತನಕ ಕಾರ್ಮಿಕ ಕಾರ್ಡಿನಲ್ಲಿ ಸಹ ಉಂಟು. ಆಯುಷ್ಮಾನ್ ಕಾರ್ಡ್ ಸಹ ಹಾಗೆ. BPL ಕಾರ್ಡಿನವರಿಗೆ ಫುಲ್ ಟ್ರೀಟ್ಮೆಂಟ್ ಸಿಗುವುದಾದರೆ APL ಕಾರ್ಡಿನವರಿಗೆ ಒಂದು 30% ಕಡಿಮೆ ಆಗುವಂತಹ ಒಂದು ಸಂಭವ ಇದೆ. ಇವತ್ತು ನಾವು ಇಲ್ಲಿ KVK ಸಂಘದವರು ಬಹುಶಃ ನಿಕಟಪೂರ್ವ ಮಾನಪ ಸದಸ್ಯರಾದಂಥ ವೀಣಾಮಂಗಳ ಅವರೊಂದು ನೇತೃತ್ವದಲ್ಲಿ, ಅದೇ ರೀತಿ ಎಲ್ಲ ವಿವಿಧ ಲಯನ್ಸ್ ಕ್ಲಬ್ ಗುಡ್ಲ, ಲಯನ್ಸ್ ಕ್ಲಬ್ ಮಂಗಳೂರು, ಲಿಯೋ ಕ್ಲಬ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಜೊತೆ ಸೇರಿ ಈ ಒಂದು ಸ್ಥಳದಲ್ಲಿ ಒಂದು ಸ್ಥಳೀಯರಿಗೆ ಕೂಡ ಒಂದು ಆರೋಗ್ಯದ ಪ್ರಯೋಜನ ಆಗಲಿ, ಅವರ ಮನೆ ಬಾಗಿಲಿಗೆ ಆರೋಗ್ಯವನ್ನು, ಅವರ ಮನೆ ಬಾಗಿಲಿಗೆ ವೈದ್ಯರ ತಂಡವನ್ನು ತಂದು ತಪಾಸಣೆ ಮಾಡಿ ಏನಾದರೂ ಅವರಿಗೆ ತೊಂದರೆ ಇದ್ದರೆ ಸ್ಥಳೀಯವಾಗಿ ಅವರಿಗೆ ಪರಿಹಾರ ಇಲ್ಲ ಆದರೆ ಇನ್ನೂ ಹೆಚ್ಚಿನ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಉಚಿತವಾಗಿ ಆ ಸಂಸ್ಥೆಯಲ್ಲಿ ಅಥವಾ ನಮ್ಮ ವೈದ್ಯಕೀಯ ಕಾಲೇಜುಗಳಲ್ಲಿ ಅವರಿಗೆ ಉಚಿತವಾಗಿ ಆ ಸೇವೆಯನ್ನು ಒದಗಿಸ್ತಾ ಇದ್ದೇವೆ. ಹೆಚ್ಚಾಗಿ ಜನರಿಗೆ ಇಡೀ ವಾರ ಅವರ ಕೆಲಸದಲ್ಲಾಗಲಿ, ಮನೆ ಕೆಲಸ ಆಗಲಿ, ಹೊರಗೆ ಕೆಲಸ ಆಗಲಿ, ಮಕ್ಕಳ ಕೆಲಸ ಆಗಲಿ, ಯಾವುದೇ ಒಂದು ಕೆಲಸ ಇರ್ತದೆ. ಸೊ ಆರೋಗ್ಯ ವಿಷಯ ಕಾಳಜಿ ವಹಿಸಲು ಸಮಯ ಸಹ ಕಡಿಮೆ, ಮತ್ತು ಅದರ ವಿಷಯ ಏನಾದರೂ ಚಿಕಿತ್ಸೆ ಪಡ್ಕೊಳ್ಳೋದಾಗಲಿ, ವೈದ್ಯರ ಹತ್ರ ಹೋಗೋದಾಗಲಿ ಕಷ್ಟ ಆಗ್ತದೆ. ಸೊ ಆದಿತ್ಯವಾರ ದಿನ ಹೆಚ್ಚಾಗಿ ಎಲ್ಲರೂ ಮನೆಯಲ್ಲೇ ಇರ್ತೇವೆ. ಸೊ ಇಂಥ ಶಿಬಿರಗಳಲ್ಲಿ ಬಂದು ನೀವು ಅಥವಾ ನಿಮ್ಮ ಮನೆಯವರು ಯಾರಾದರೂ ಏನಾದರೂ ತೊಂದರೆಗಳಿದ್ದರೆ ಬಂದು ವೈದ್ಯರನ್ನು ಭೇಟಿಯಾಗಿ ಏನಾದರೂ ತೊಂದರೆಗಳಿದ್ದರೆ ಅವರ ಹತ್ರ ಸಹಾಯ ಕೇಳಿ ಅಥವಾ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಬೇಕಾಗ್ತದ ಇಲ್ಲ ಅಂತಾದರೂ ಕೇಳಿ ಹೋಗ್ಬೋದು. ಶಾಲೆ ಕಾಲೇಜು ತುಳುಬಾಸೆ ಜ್ಞಾನದ ಬಗೆಟ್ ಜೋಕ್ಲಿಗೆ ತೆರಿಪಾದ ಕೊರ್ಪುನ ಪ್ರಯತ್ನ ಆ ಒಂದು ಪುನವು ಸಂತೋಷದ ಇಸೆ ಅಂದ ಯಕ್ಷಗಾನ ವಿದ್ವಾಂಸರು ಭಾಸ್ಕರ ರೈ ಕೊಕ್ಕುವಳ್ಳಿ ಪಂತ್ಯರ ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ಸಿರಿಚಾವಡಿ ತುಳು ಸಂಘ ಉದಿಪನ ಮಲ್ತದ 6 ಪಾತಿರಿಯರು. ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜ್ ತುಳುಕೂಟ ಬೊಕ್ಕ IQAC ಜತೆ ಸಿರಿಗೆಡ್ ಸಿರಿಚಾವಡಿ
ತುಳು ಸಂಘದ ಉದೀಪನ ಕಾರ್ಯಕ್ರಮ ನಡೆತಂಡ ಸಿರಿ ಚಾವಡಿ ತುಳುಕೂಟದ ಸಂಯೋಜಕರ ವಸಂತ್ ಎತ್ಕೊಂಡಿರ ಕಾಲೇಜ್ ಸಂಚಾಲಕರ ವಸಂತ ಕಾರಂದೂರು ಗುರುಕಾರ್ಮೆಡೆ ಯಕ್ಷಗಾನ ವಿದ್ವಾಂಸರ ಭಾಸ್ಕರ ರೈ ಕುಕ್ಕುವಳ್ಳಿ ಸಿರಿ ಚಾವಡಿ ತುಳು ಸಂಘ ಉದೀಪನ ಮಲ್ತಿರ ಕುಕ್ಕುವಳ್ಳಿಯರ ಪಾತಿರ್ದು ಇತ್ತ ಶಾಲೆ ಕಾಲೇಜಡ್ ತುಳು ಭಾಷಾ ಜ್ಞಾನದ ಬಗೆಟ್ ಜೋಕ್ಲೆಗ್ ತಿರಿಪಾದ ಕುರ್ಪನ ಪ್ರಯತ್ನ ಒಂದುಪ್ಪನವು ಸಂತೋಷದ ಇಸೆಯ ತುಳುವೆರೆಡ್ದು ನಮ್ಮ ಸಂಸ್ಕೃತಿ ಬುಳೆವುಡೊಂದು ಪಂಡಿನ ಆರು ತುಳು ಭಾಷೆ ಬುಕ ಶಬ್ದ ಗಲಸುನ ಪೊರ್ಲುದ ಬಗೆಟ್ ತಿರಿಪಾಯಿರ ತುಳು ಜನಪದ ವಿದ್ವಾಂಸರು ಕೆ ಪೇಜ್ ಅವರ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ದೊಂಡ್ಯರ ಲೀಲಾವತಿ ಕುಪ್ಪೆ ಪದ ತುಳುನಾಡ್ದ ಉಗಮ ಪಾರ್ದನ ಓಬೇಲೆ ಬಕ ಸಂಧಿ ಪಂಡಿರ ಊರ್ದ ಮರ್ದದ ಪಂಡಿತರ ಡಾಕ್ಟರ್ ಮುರಳಿಕುಮಾರ್ ಊರ್ದ ಮರ್ದದ ಕ್ರಮ ಇತ್ತದ ಕಾಲುಡು ಎಂಚ ಅಗತ್ಯ ದೇವರ ಕುರಿಯರ ಲೀಲಾವತಿ ಬೊಕ್ಕ ಡಾಕ್ಟರ್ ಮುರಳಿಕುಮಾರ್ ಅಂಚನೆ ಕೊಂಡಾಣಗುತ್ತದ ನಾಗೇಶ್ ಈ ಮೂವರೆಗೆ ಸಮ್ಮಾನದ ಮರ್ಯಾದೆ ಮಲ್ತಿರ ಉಪನ್ಯಾಸಕರ ಡಾಕ್ಟರ್ ನಿಶಾ ಯುವರಾಜ್ ಬೊಕ್ಕ ಡಾಕ್ಟರ್ ಮಂಜುಳಾ ಮಲ್ಯ ಬರೆತಿನ ಹೊಸ ಅರ್ಥಶಾಸ್ತ್ರ ಬೂಕುದ ಬುಡುಗಡೆ ಈ ಪೊರ್ತುಡು ನಡೆತಂಡ ಪದವಿ ಕಾಲೇಜ್ ಪ್ರಿನ್ಸಿಪಾಲರ ಡಾಕ್ಟರ್ ಜಯಪ್ರಕಾಶ್ ಶ್ರೀ ವೆಂಕಟೇಶ ಶಿವಭಕ್ತಿ ಯೋಗ ಸಂಘದ ಶೇಖರ ಪೂಜಾರಿ ದೊಂಬುದ ಪ್ರಾಧ್ಯಾಪಕರ ಡಾಕ್ಟರ್ ಉಮ್ಮಪ್ಪ ಪೂಜಾರಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಒತ್ತುಗುರು ಕಾರ್ಯರ ಡಾಕ್ಟರ್ ಬಿಜಿ ಸುವರ್ಣ B.Ed ಕಾಲೇಜ್ ಪ್ರಿನ್ಸಿಪಾಲರು ಉದಯಕುಮಾರ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ರಘುರಾಜ್ ಕದ್ರೆ ಚಂದನ್ ದಾಸ್ ಜಯಶ್ರೀ ಆಡಳಿತಾಧಿಕಾರಿ ನಾಗೇಶ್ ಕರ್ಕೇರ IQAC ಸಂಯೋಜಕರು ಎಥಿನ್ ವಿದ್ಯಾರ್ಥಿ ಪ್ರತಿನಿಧಿಲು ನವ್ಯಶ್ರೀ ಬೊಕ್ಕ ಸುಮಿತ್ ಪಾಲ್ದೊಂಡ್ಯರ ಮಿಥುನ್ ಚಂದ್ರ RK ಕಾರ್ಯಕ್ರಮ ಸುಧಾರ್ತಿರ ಬಾಲಚಂದ್ರ ಸೊಲ್ಮೆ ಸಂದಾಯರ ಕನ್ನಡ ಸಿನಿಮಾ ನಟೆ ದರ್ಶನ್ ಚಿತ್ರೀಕರಣ ಬರಿಕದಿದ್ದ ಕೇರಳ ಕಣ್ಣೂರು ಜಿಲ್ಲೆದ ಪಯ್ಯನೂರುಡುಪ್ಪುನ ಮಾಡಾಯಿಕಾವು ತಿರುವರ್ಕಾಡು ಭಗವತಿ ದೇವಸ್ಥಾನಕ್ಕೂ ಹೋದು ಶತ್ರು ಸಂಹಾರ ಪೂಜೆ ಮಲ್ಪಾದಿರ ಕೇರಳ ಕಣ್ಣೂರು ಜಿಲ್ಲೆದ ಪಯ್ಯನೂರುಡುಪ್ಪುನ ಮಾಡಾಯಿ ಕಾವು ತಿರುವರ್ಕಾಡು ಭಗವತಿ ದೇವಸ್ಥಾನಕ್ಕೂ ಪೋಯಿನ ಕನ್ನಡ ಸಿನಿಮಾ ನಟೆ ದರ್ಶನ್ ಇಸೀಸ ಪೂಜೆ ಆದುಪ್ಪುನ ಶತ್ರು ಸಂಹಾರ ಪೂಜೆ ಮಲ್ಪಾಯಿರ ಬೊಡೆದಿ ಮಗೆ ಬೊಕ ನಟೆ ಧನ್ವೀರ್ ಈ ಪೊರ್ತುಡಿತ್ಯರ ತಿರುವರ್ಕಾಡು ಭಗವತಿ ಕ್ಷೇತ್ರದ ಪರವಾದ ದೇವಸ್ಥಾನದ ಆಡಳಿತ ಮಂಡಳಿ ದರ್ಶನ್ ಎತ್ಕೊಂಡು ಸಮ್ಮಾನದ ಮರ್ಯಾದೆ ಮಲ್ತ್ಯಾರ ಈ ತುಂಬು ರಾಜ್ಯದ ಪಾಕಜನ ರಾಜಕಾರಣಿಲು ಮಂತ್ರಿಲು ಓಟದ ಪುರ್ತುಡು ಈ ದೇವಸ್ಥಾನಕ್ಕೆ ಹೋದು ಶತ್ರು ಸಂಹಾರ ಪೂಜೆ ಮಲ್ಪಾದ್ಯಾರ ಒಂದು ಮಲಬಾರ್ದ ಮುಖ್ಯ ಭದ್ರಕಾಳಿ ದೇವಸ್ಥಾನಲೆಡು ಒಂಜಾದುಂಡು ಕೇರಳ ಕಣ್ಣೂರು ಜಿಲ್ಲೆದ ಪಯ್ಯನೂರು ರೈಲ್ ಆಫೀಸ್ ಕೈತಲುಪ್ಪುನ ಈ ಕ್ಷೇತ್ರದ ಭಗವತಿಗೆ ತಿರುವರ್ಕಾಡು ಭಗವತಿ ಪನ್ಪ್ಯರ ಮಾಟ ಮಂತ್ರದ ಪರಿಣಾಮಲಿನ ದೆತ್ತುಪಾಡಿರ ಜನಕುಲು ಮುಖ್ಯ ಆದ ಈ ಕ್ಷೇತ್ರ ಗುಪ್ಪೋಪಿರ್ ಪನ್ಪುನ ನಂಬಿಕೆ ಉಂಡು ಲೇಖಕಿ ಬೊಕ್ಕ ದುಂಬುದ ಪ್ರಿನ್ಸಿಪಾಲರ್ ಶಶಿಲೇಖಾ ಬಿ ಬರೆತಿನ ಮೂಜಿ ಬೂಕ್ಲೆನ ಲೋಕಾರ್ಪಣೆ ಕಾರ್ಯಕ್ರಮ ಕುಡ್ಲ ಉರ್ವಸ್ಟೋಡ್ದ ಸಾಹಿತ್ಯ ಸದನೊಡ್ ನಡೆತಂಡ ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮ್ಮಿನ್ ಸಂಕಮಾರ್ ಬೂಕ್ಲೆನ ಲೋಕಾರ್ಪಣೆ ಮಲ್ತೆರ ಲೇಖಕಿ ಬೊಕ್ಕ ದುಂಬುದ ಪ್ರಿನ್ಸಿಪಾಲರ್ ಶಶಿಲೇಖಾ ಬಿ ಬರೆತಿನ ಮೂಜಿ ಬೂಕ್ಲೆನ ಲೋಕಾರ್ಪಣೆದ ಕಾರ್ಯಕ್ರಮ ಕುಡ್ಲದ ಕರಾವಳಿ ಲೇಖಕಿಯರ್ನ ಬೊಕ್ಕ ವಾಚಕಿಯರ್ನ ಸಂಘದ ನೆಲೆಟ್ ಕುಡ್ಲದ ಉರ್ವಸ್ಟೋಡ್ದ ಸಾಹಿತ್ಯ ಸದನೊಡ್ ನಡೆತಂಡ ಲೇಖಕಿ ಶಶಿರೇಖಾ ಬಿ ಸುರುತಪಾತಿರ ಪಂಡಿರ ಕನ್ನಡ ವಿಶ್ವವಿದ್ಯಾನಿಲಯದ ದುಂಬುದ ಒತ್ತುಕುಲಪತಿ ಪ್ರೊಫೆಸರ್ BA ವಿವೇಕರೈ ಕಾರ್ಯಕ್ರಮ ಉದೀಪನ ಮಲ್ತಿರ ಸಂಘದ ಗುರ್ಕಾರ್ದೆ ದುಂಬುದ ಶಾಸಕರು ಶಕುಂತಲಾ ಟಿಶೆಟ್ಟಿ ಗುರ್ಕಾರ್ಮಿಡ್ ಸಾಹಿತಿ ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಬೆಳಕಿನ ಬೆನ್ನು ಹತ್ತಿ ಜವಭಾವದ ಅರಿವು ಬೊಕ್ಕ ಮುಂಜಾವದ ಮಾತು ಪನ್ಪನ ಬೂಕ್ಲೆನು ಬಿಡುಗಡೆ ಮಲ್ತಿರ ದುಂಬುದ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ R ನರಸಿಂಹಮೂರ್ತಿ ಬೆದ್ರದ ಆಳ್ವಾಸ್ ಕಾಲೇಜ್ ಉಪನ್ಯಾಸಕರ ಡಾಕ್ಟರ್ ಸುಧಾರಾಣಿ ಬೊಕ್ಕ ಕುಡ್ಲ ಆಕಾಶವಾಣಿದ ದುಂಬುದ ಉದ್ಘೋಷಕರ ಮುದ್ದು ಮೂಡುಬೆಳ್ಳೆ ಶಶಿ ಲೇಖರನ ಬೂಕ್ಲೆನ ಪೊಲವು ಮಲ್ತು ಕೊರಿಯರ ಬೂಕ್ಲೆನ ಪ್ರಕಾಶನ ಸಂಸ್ಥೆ ಆಕೃತಿ ಆಶಯ ಪಬ್ಲಿಕೇಶನ್ಸ್ದ ಕಲ್ಲೂರು ನಾಗೇಶ ಕರಾವಳಿ ಲೇಖಕಿಯರ್ನ ಬೊಕ್ಕ ವಾಚಕಿಯರ್ನ ಸಂಘದ ಒತ್ತುಗುರ್ಕಾರ್ದಿ ಅರುಣ ನಾಗರಾಜ್ ಕಾರ್ಯಂತಿರೆ ಯಶೋಧ ಮೋಹನ್ ಕಾರ್ಯಕ್ರಮ ಇತ್ತರ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಜತೆ ಸೇರಿಗೆಡೆ ಈ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ ಸುಮಾರು 40 ವರ್ಷಗಳಿಂದ ಈ ಸಂಸ್ಥೆ ಕಡಲ ತಡಿಯ 3 ಜಿಲ್ಲೆಗಳ ಸಾಹಿತ್ಯಾಸಕ್ತ ಮನಸ್ಸುಗಳನ್ನು ಒಟ್ಟುಗೂಡಿಸುವ ಮತ್ತು ಅವರಲ್ಲಿರುವ ಸಾಹಿತ್ಯಾಸಕ್ತಿಯನ್ನು ಬೆಳೆಸುವ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಮುಖ್ಯವಾಗಿ ಸಾಹಿತ್ಯಿಕ ವಲಯಕ್ಕೆ ಸಂಬಂಧಿಸಿದ ಮತ್ತು ಸಾಮಾಜಿಕ ಕಾಳಜಿಯನ್ನು ಹುಟ್ಟುಹಾಕುವಂಥ ಕಾರ್ಯಕ್ರಮಗಳು ಮುಖ್ಯವಾಗಿ ಅವ್ಯಾಹತವಾಗಿ ನಡ್ಕೊಂಡು ಬಂದಿವೆ. ಬಹುಶಃ ಈ ನಮ್ಮ ರಾಜ್ಯದಲ್ಲಿ ತನ್ನದೇ ಆದ ಕಟ್ಟಡ, ತನ್ನದೇ ಆದ ಗ್ರಂಥಾಲಯವನ್ನು ಹೊಂದಿರುವ
ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತ ಒಂದು ಮಹಿಳಾ ಸಂಸ್ಥೆ ಇದೆ ಅಂದರೆ ಇದು ನಮ್ಮ ಹೆಗ್ಗಳಿಕೆ. ಇಡೀ ನೀವೀಗ ಆ ಪುಸ್ತಕಗಳನ್ನು ತಗೊಂಡು ನೋಡಿ ಅವರ ಬರುವ ಆ ಕಥೆಗಳು ಎಲ್ಲವನ್ನು ಮತ್ತೆ ಇವತ್ತು ಬೆಳಿಗ್ಗೆ ಒಂದು ಬರೀ ಸುಮ್ಮನೆ ಕಣ್ಣಾಡಿಸಿದೆ. ಮಾಸ್ತಿಕಲ್ಲಿನ ಬಗ್ಗೆ ಶಶಿಲೇಖ ಮತ್ತು ಬಿ ಆರ್ ರೋಹಿಣಿಯವರು ಮಾಡಿದ ಕ್ಷೇತ್ರ ಕಾರ್ಯದ ಅನುಭವವನ್ನೇ ಆಧರಿಸಿದ ಕೆಲವು ಕಥೆಗಳಿವೆ. ಅವರ ಮಾಸ್ತಿಕಲ್ಲು ಅದರ ಪುಸ್ತಕ ನಾನು ಓದಿದ್ದೇನೆ. ಸಂಶೋಧನೆಯಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ಬೇಕಾದ ಮಾಹಿತಿ, ವಿಶ್ಲೇಷಣೆ, ಅದರಿಂದ ಫಲಿತ ಇಷ್ಟಕ್ಕೆ ಬರ್ತದೆ. ಆದರೆ ಅದರ ಉಪೋತ್ಪನ್ನ ಅಂತ ಹೇಳಬಹುದಾದಂತಹ ಕ್ಷೇತ್ರ ಕಾರ್ಯದ ಅನುಭವಗಳು ಮತ್ತು ಅಲ್ಲಿ ಕಾಣುವಂಥ ಅನೇಕ ವೈಚಿತ್ರ್ಯಗಳು, ಮಾನವೀಯ ಸಂಬಂಧಗಳು, ಸಂಕಷ್ಟಗಳು, ದುರಂತಗಳು ಇವುಗಳು ಕಥೆಗಳಾಗ್ತವೆ. ಹಾಗಾಗಿ ನೀವು ಅಲ್ಲಿ ಕಾಣುವ ಅನೇಕ ಅವರ ಕಥಾ ಸಂಕಲನದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಹೋಗಿರುವಂಥದ್ದು ಮಾತುಕಲ್ಲಿಗೆ ಬಗ್ಗೆ ಅವನ್ನ ಇಟ್ಟುಕೊಂಡು ಕಥೆ ಬರೀತಾರೆ. ಯಾವಾಗ ಹೇಗಿರಬೇಕು ಅಂದರೆ ಕಥೆ ಅನ್ನುವಂಥದ್ದು ಅದು ನಮ್ಮ ಅನುಭವವನ್ನು ಮೀರಿ ಹೋಗ್ಬೇಕು. ನಾನು ಆ ಹೊತ್ತಿಗೆ ಮದುವೆಯಾಗುವ ಮೊದಲು ಕೂಡೂರಲ್ಲಿ ಹೋಟೆಲ್ RR ಅಂತ ಇತ್ತು, ರಾಘವೇಂದ್ರ ಇತ್ತು. ಆ ಒಂದು ಕವನ ಬರೆಯಲಿಕ್ಕೆ ಬೇಕಾಗಿ ಕ್ಯಾಮೆರಾ ನೋಡಲಿಕ್ಕೆ ಕೂಡ ಹೋದಂತ ಒಬ್ಬ ವ್ಯಕ್ತಿ. ಅದು ನೆನಪು ನನಗೆ ಈಗಲೂ ಆಗ್ತದೆ. ನಾನಿದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಬ್ಬರ ಬದುಕಿನಲ್ಲಿ ಒಬ್ಬ ಸಾಹಿತಿಯಾಗಿ, ಒಬ್ಬ ವಿದ್ವಾಂಸನಾಗಿ, ಒಬ್ಬ ಬರಹಗಾರನಾಗಿ ಬೆಳೆಯಬೇಕು ಅಂತಾದರೆ ಅಂತಹ ಒಂದು ಗಟ್ಟಿಯಾದಂತಹ ಒಂದು ವ್ಯಕ್ತಿತ್ವದ ಆ ಒಂದು ಪ್ರತಿಭೆಯ ಆ ಒಂದು ಬೆಂಬಲ ಇದ್ದರೆ ಮಾತ್ರ ಸಾಧ್ಯ ಎನ್ನುವುದಕ್ಕೆ ನಾನಿವತ್ತು ಇಲ್ಲಿ ನಿಂತದ್ದು ಕಾರಣ. ಇವತ್ತು ನಾನಿರ್ಲಿಕ್ಕೆ ಬರಲಿಕ್ಕೆ ಪ್ರೊಫೆಸರ್ ವಿವೇಕ್ ರೈ ಅವರು ಕಾರಣ. ಉಳ್ಳಾಲ ತಾಲೂಕದ ಪಾವೂರು ಹರೇಕಳ ಕಡೆಂಜ ಕುಟುಂಬದಕ್ಲ ಪರಕೆದ ದೈವರಾಜ ಗುಳಿಗನ ಕೋಲ ಶನಿವಾರ ನಡೆತಂಡ. ತುಳುನಾಡ ಭೂತಾರಾಧನೆಡು ಗುಳಿಗೆ ಉರಿ ಮಾಮಲ್ಲ ಕಾರಣಿಕದ ದೈವಾದಿತ್ಯದ ಕ್ಷೇತ್ರ ಪಾಲಕಿಯಾದ ಧರ್ಮ ರಕ್ಷಣೆ ಮಲ್ತೊಂದು ಬೈದೆ. ಜಾಗಿದ ಗುಳಿಗೆ, ಮಂತ್ರಾದಿ ಗುಳಿಗೆ, ಮಾರನ ಗುಳಿಗೆ, ರಾಹು ಗುಳಿಗೆ, ಸುಬ್ಬಿ ಗುಳಿಗೆ, ಸಂಕಲೆ ಗುಳಿಗೆ, ಕಲ್ಲಾಲ್ದ ಗುಳಿಗೆ, ಒಕ್ಕಣ್ಣ ಗುಳಿಗೆ, ರಾಜಗುಳಿಗೆ, ದೈವರಾಜ ಗುಳಿಗೆ ಇಂಚ ಬೇತೆ ಬೇತೆ ಪುದರ್ಲೆಡು ಗುಳಿಗನ ಆರಾಧನೆ ನಡೆತೊಂದುಂಡು. ಉಳ್ಳಾಲ ತಾಲೂಕದ ಪಾವೂರು ಹರೇಕಳ ಕಡೆಂಜ ಕುಟುಂಬದಕ್ಲನ ದೈವರಾಜ ಗುಳಿಗನ ಕೋಲ ಶನಿವಾರ ಅಟ್ಟಣೆ ಆದಿತ್ತಂಡ. ಪೊರ್ತು ಕಂತಿನೆಡ್ಬೊಕ್ಕ ಪಡಿಯರಿ ಎಣ್ಣೆ ಬೂಲಿಯ ಕೊರಿಯರ ರಾತ್ರಿ ದೈವರಾಜ ಗುಳಿಗನ ಕೋಲ ಗಡ್ತಡ್ ನಡತಂಡ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಪೊರ್ತೊಡಿತದ ಕೋಲ ತುದು ಬೂಲಿಯದೆ ತೊಂಡೆರ. ಕಡೆಂಜ ಅಶೋಕ್ ಕುಮಾರ್ ಚೌಟ, ಕಡೆಂಜ ಸೀತಾರಾಮಯ್ಯನ್ ರೈ, ಕಡೆಂಜ ಕುಟುಂಬದ ಕುಲ್ಬಕ ಊರ್ದ ಸುತ್ತಮುತ್ತದ ಭಕ್ತಿರ ದೈವರಾಜ ಗುಳಿಗನ ಕೋಲ ತುದು ಬೂಲಿಯಾದೆ ತೊಂಡೆರ. ಆಕಾಶ ಮಾರ್ಗ ಬಿಡ್ಲ, ಭೂಮಿ ಡಾವಲ್ಲ, ಭೂಮಿನ ಬಿಡ್ಲ, ಪಡೆರ ಬಿಡ್ಲ, ಕಟ್ಟಾಯ ಕೊಬ್ಬಾಡು
ಉಬಾರಡ್ ನಡತಿನ 39 ವರ್ಷದ ವಿಜಯ ವಿಕ್ರಮ ಜೋಡುಕರೆ ಕಂಬಲಡು ಒಟ್ಟು 131 ಜೋಡುರಿಕುಲು ಪಾಲ್ದಿತೊಂಡ ಕನೆಪಲೈಡು ಬೋಳಾರ ತ್ರಿಶಾಲ್ಕೆ ಪೂಜಾರಿಯರ್ನ ಎರುಕುಲು 7 ಕೋಲು ನಿರ್ಸನೆಗೆ ನೀರ್ರಟ್ಟಾದ ಇನಾಮುಗಿಂದಿಯ ಉಬಾರಡ್ ನಡತಿನ ವಿಜಯ ವಿಕ್ರಮ 39 ವರ್ಷದ ಜೋಡುಕರೆ ಕಂಬಳಡು ಒಟ್ಟು 131 ಜೋಡು ಇರುಕುಲು ಪಾಲ್ದಿತೊಂಡ ಕನೆಪಲೈಡು ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಪಲೈ ಮುಟ್ಟುನ ಬೋಳಾರ ತ್ರಿಶಾಲ್ಕೆ ಪೂಜಾರಿಯರ್ನ ಎರುಕುಲು 7 ಕೋಲು ನಿರ್ಸನೆಗೆ ನೀರ್ರಟ್ಟಾದ ಒಂಜನೆ ಇನಾಮುಗಿಂದಿಯ ಬೈಂದೂರು ಭಾಸ್ಕರ ದೇವಾಡಿಗ ಪಲೈ ಮುಟ್ಟುನ ನಿಡ್ಡೋಡಿ ಖಾನ ರಾಮಸುವರ್ಣರ್ನ ಎರುಕುಲು 6 ಕೋಲು ನಿರ್ಸನೆಗೆ ನೀರ್ರಟ್ಟಾದ ರಡ್ಡನೆ ಇನಾಮುಗು ಸಂಧಿಯ ಅಡ್ಡ ಪಲೈಡು ನಾರಾವಿ ಯುವರಾಜ್ ಜೈನರನ ಎರುಕುಲು ಒಂಜನೆ ಸ್ಥಾನ ಬೋಳಾರ ತ್ರಿಶಾಲ್ಕೆ ಪೂಜಾರಿಯರ್ನ ಎರುಕುಲು ರಡ್ಡನೆ ಇನಾಮುಗಿಂದಿಯ ಬಲ್ಲು ಮಲ್ಲೇಟು ನಂದಳಿಕೆ ಶ್ರೀಕಾಂತ ಭಟ್ರನ ಎರುಕುಲು ಒಂಜನೆ ಇನಾಮು ಅರೆನವೆ ಇರುಕುಲು ರಡ್ಡನೆ ಇನಾಮುಗು ಸಂಧ್ಯ ಬಲ್ಲು ಎಲ್ಲಿಟ್ಟು ಮಾಳ ಕಲ್ಲೇರಿ ಶರತ್ ಶೆಟ್ಟಿಯರ್ನ ಬಿ ಎರುಕುಲು ಒಂಜನೆ ಇನಾಂಬುಕ ಎನ್ಪ ಬಡಗುಬಿಟ್ಟು ಕಲ್ಲಪಾಪು ಶ್ರೀಕ ಸಂದೀಪ ಶೆಟ್ಟಿಯರ್ನ ಬಿ ಎರುಕುಲು ರಡ್ಡನೆ ಇನಾಮುಗೆ ಇಂದಿಯ ನಾಯರ್ ಮಲ್ಲೇಟ್ ಕಕ್ಕೆಪದವು ಪೆರಿಂಗಾಲು ಬಾಬು ತನಿಯಪ್ಪ ಗೌಡ್ರನ ಎರುಕುಲು ಒಂಜನೆ ಇನಾಮುಬಕ ಬೋಳದ ಗುತ್ತು ಸತೀಶ್ ಶೆಟ್ಟಿಯರ್ನ ಬಿ ಎರುಕುಲು ರಡ್ಡನೆ ಇನಾಮುಗು ಸಂಧ್ಯ ನಾಯರ್ ಎಲ್ಲಿಟ್ಟು ಮಿಜಾರು ಹರಿ ಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟಿಯರ್ನ ಎ ಎರುಕುಲು ಒಂಜನೆ ಇನಾಮುಬಕ ಅರೆನವೆ ಬಿ ಎರುಕುಲು ರಡ್ಡನೆ ಇನಾಮುಗಿಂದಿಯ ಶಾಸಕರ ಅಶೋಕುಮಾರ್ ಐಗುರ್ ಕಾರ್ಮೆದ ವಿಜಯ ವಿಕ್ರಮ ಕಂಬುಲ ಸಮಿತಿದ ಪದಾಧಿಕಾರಿಗಳು ಬೇತೆ ಬೇತೆ ವಲಯದ ನಾಯಕರು ಭಿನ್ನರಾದಿದ್ದದು ಮುಗಿತಲ ಲಿಸ್ಡ್ ಇನಾಮ್ಲೆನ್ ಪಟ್ಟಿಯರ್ ಮೂಡುಶೆಟ್ಟಿ ಸಾರ್ವಜನಿಕ ಮೈದಾನದ ಶನೀಶ್ವರ ಕಟ್ಟದ ಕೈತಲ ಐತರ ಕಟೀಲ್ ಶ್ರೀ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡ ಮೂಡುಶೆಟ್ಟಿ ಉಡ್ದ 10 ಸಂಸ್ಥೆರ 7ನೇ ವರ್ಷದ ಈ ಸೇವೆ ಆಟ ಅಟ್ಟಣೆ ಮಲ್ತದಿತ್ತೇರ ಯಕ್ಷಗಾನ ಕಲಾ ಪರಂಪರೆಯನ್ನು ಒರಿತೊಂದು ಬೈದಿನ ದೇವಸ್ಥಾನದ ಆಟದ ಮೇಳಲು ಕ್ಷೇತ್ರದ ಭಕ್ತರನ್ನು ಉಮೇದಡು ಕಲಾಭಿಮಾನಿಲನ ಪ್ರೋತ್ಸಾಹಡು ಸೇವೆ ಆಟಲನ್ನು ಗೊಬ್ಬ ಒಂದು ಸರ್ವರಿಗ್ಲ ಮನಸ್ಸು ಉಲ್ಲಾಸ ಉಂಡು ಮಲ್ತೊಂದುಲ್ಲ ದೀಪಾವಳಿದ ಪುರ್ತುಡು ತಿರ್ಗಾಟುಗು ಬಿದಾಡ್ನ ಯಕ್ಷಗಾನ ಮೇಳಲು ನನ್ನ 2 ತಿಂಗಳು ಸೇವೆ ಆಟಲೇನು ಪ್ರದರ್ಶನ ಮಲ್ಪರೆ ಉಲ್ಲ ವಾಮಂಜೂರು ಮೂಡುಶೆಡ್ಡಿದ 10 ಸಂಸ್ಥೆರ 7ನೇ ವರ್ಷದ ಸೇವೆ ಆಟ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟನು ಐತಾರ ಗೊಬ್ಬಾಯರ ಮೂಡುಶೆಡ್ಡಿಯ ಕೇರಿದ ಬಸ್ ಸ್ಟ್ಯಾಂಡ್ ಕೈತಲ್ದ ಸಾರ್ವಜನಿಕ ಮೈದಾನದ ಶನೀಶ್ವರ ಕಟ್ಟೆ ಕೈತಲು ಪಾಡ್ದಿನ ರಂಗಸ್ಥಳೊಟ್ಟು ಚೌಕಿ ಪೂಜೆ ಆದ ಆಟ ಶುರುವಾಂಡ್ ಊರಿದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರ ಮೇಳದ ದೇವೇರನ ಪ್ರಸಾದದಿತ್ತೊಂದು ಶ್ರೀದೇವಿ ಮಹಾತ್ಮೆ ಆಟದು ಏರ
ಕುಡ್ಲದ ಅಡ್ಯಾರಡು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟದಿತ್ತದ ಏಪ್ರಿಲ್ 2013 ಮುಟ್ಟ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶ ನಡಪರೆ ಉಂಡು. ಶ್ರೀ ವೀರಾಂಜನೇಯ ಸ್ವಾಮಿನ ಮೂರ್ತಿ ಐತಾರ ಕುಡ್ಲಗ್ ಬತ್ತದಿತ್ತದ ಕಂಕನಾಡಿ ಗರುಡ್ ಹಿಡಿದು ಮೆರವಣಿಗೆಡು ಕ್ಷೇತ್ರೋಕೊನೆಯರು. ಕುಡ್ಲದ ಅಡ್ಯಾರಡು 1974 ತಾಪನೆ ಆತಿನ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಎಡ್ದು ಬೊಕ್ಕ ಭಜನಾ ಮಂದಿರ ದೈತ ದೇವಸ್ಥಾನ ಆತಂಡ ಸುಮಾರು 5 ಕೋಟಿ ರೂಪಾಯಿ ಖರ್ಚಿಡು ಹೊಸ ದೇವಸ್ಥಾನ ಕಟ್ಟದ ಬ್ರಹ್ಮಕಲಶದ ಗವಿಜಿಡುಂಡು. ಏಪ್ರಿಲ್ 13 ಮುಟ್ಟ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ನಡಪರೆ ಇತ್ತದ ಐತಾರ ಶ್ರೀ ವೀರಾಂಜನೇಯ ಸ್ವಾಮಿನ ಮೂರ್ತಿ ಕುಡ್ಲಗ್ ಬೈದಂಡ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿದಲ್ಪ ತಾರೈದರ್ತದ ಮೂರ್ತಿದ ಮೆರವಣಿಗೆ ಪಿದಾಡಂಡ ಗರುಡಿಡ್ದು ಗಾಡಿಲಿಡ ಅಡ್ಯಾರ ಕಟ್ಟೆಗೆ ಹೋದು ಅಲ್ಪಡ್ದ ನಡತೊಂದು ಮೆರವಣಿಗೆ ಅಡ್ಯಾರ ಶ್ರೀ ವೀರಾಂಜನೇಯ ದೇವಸ್ಥಾನಗೂ ಸಾಗಂಡ ಊರದ ಸುತ್ತಮುತ್ತದ ಪಾಕಜನ ಭಕ್ತರು ಮೆರವಣಿಗೆಡು ಪಾಲ್ದಿತ್ತೊಂಡ್ಯಾರ. ದೇವಸ್ಥಾನ ಕಟ್ಟುನ ಸಮಿತಿದ ಮರ್ಯಾದೆ ಗುರುಕಾರ್ಯರು ಎ.ಕೆ. ಜಯರಾಮ ಶೇಖ, ಗುರುಕಾರ್ಯರ ಅಡ್ಯಾರ ಪುರುಷೋತ್ತಮ ಭಂಡಾರಿ, ಪ್ರಧಾನ ಕಾರ್ಯಂತರ ಅಜಿತ್ ಶೆಟ್ಟಿ ಅಡ್ಯಾರ ಗುತ್ತು, ಕಾರ್ಯಂತರ ಮನಿಷ್ಠ ಮೋಡ್ ಅಡ್ಯಾರ ಗುತ್ತು, ಪಣವದ ಗುರುಕಾರ್ಯರು ಶಿವರಾಜ ಶೆಟ್ಟಿ ಅಡ್ಯಾರ ಗುತ್ತು, ಆಡಳಿತ ಸಮಿತಿ ಗುರುಕಾರ್ಯರ ರಮೇಶ್ ತುಂಬೆ ಅಡ್ಯಾರ್, ಮರ್ಯಾದೆ ಗುರುಕಾರ್ಯರ ದಿವಾಕರ ನಾಯ್ಕ ಅಡ್ಯಾರ್, ಕಾರ್ಯಂತರ ಸತೀಶ್ ಶೆಟ್ಟಿ ಪಿಂಕಿ ಅಡ್ಯಾರ್, ಪಣವದ ಗುರುಕಾರ್ಯರು ಶೇಖರ ಶೆಟ್ಟಿ ಅಡ್ಯಾರ್, ಬ್ರಹ್ಮಕಲಶ ಸಮಿತಿ ಸೇರಿನಂಚ ಮಾತಾ ಸಮಿತಿಲಿನ ಪದಾಧಿಕಾರುಲು ಸದಸ್ಯರು ಮೆರವಣಿಗೆಡು ಪಾಲ್ಗೊಂಡರು. ಕುಡ್ಲದ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ವರ್ಷದ ಜಾತ್ರೆ ಅಂಗಾರೆ ಕೊಡಿ ಹಿಡ್ದು ಶುರುವಾದ ಐತಾರ ಜಳಕದ ಒಟ್ಟಿಗೂ ಅಕ್ಕೇರಿಯಾಂಡು ಶನಿವಾರ ಮಹಾರಥೋತ್ಸವ ನಡೆತಂಡ. ಕುಡ್ಲದ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಅಂಗಾರೆ ಕೊಡಿ ಹಿಡ್ದು ವರ್ಷದ ಜಾತ್ರೆ ನಡೆತಂಡ ಶನಿವಾರ ಮಹಾರಥೋತ್ಸವಗೂ ಅಟ್ಟಣೆ ಆದಿತ್ತಂಡ. ಮಧ್ಯಾಹ್ನ ತೇರು ಹಿಡ್ದಿನ ಶ್ರೀ ಮಂಗಳದೇವಿಗೆ ರಾತ್ರಿ ತೇರ್ದ ಉಚ್ಚಯ ನಡೆತಂಡ. ದೇವರಿಗೆ ಮಹಾಪೂಜೆ ಮಲ್ತ ನಡೆದ ಬೊಕ್ಕ ಮಹಾತೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರು ಅರುಣ್ ಐತಾಳ, ಅನುವಂಶಿಕ ಮುಕ್ತೇಸರರ ರಘುರಾಮ ಉಪಾಧ್ಯಾಯ, ಹರೀಶ್ ಐತಾಳ ಇತ್ತದ ತೇರುಗೆ ಚಾಲನೆ ಕೊರನೆಡ್ದು ಬೊಕ್ಕ ಊರು ಪರ ಊರ್ಲಿನ ಭಕ್ತರು ಸೇಡ್ದು ತೇರು ಒಯ್ತೀರ. ತೇರು ಮಾರ್ನಿಮಿ ಕಟ್ಟೆಗೂ ಸಾಗದು ಭಕ್ತರಿಡ್ದು ಸಂಘ ಸಂಸ್ಥೆಲಿಡ್ದು ಆರತಿ ಕೈಕೊನೊಂದು ಪಿರಬತ್ತಿ ಬೊಕ್ಕ ಬೆಡಿಮರ್ದು ಪ್ರದರ್ಶನ ಅಟ್ಟಣೆ ಆದಿತ್ತಂಡ. ದೇವರನ ಬಲಿ ಮಹಾಪೂಜೆ ಭೂತ ಬಲಿ ಉಚ್ಚಯ ನಡೆತಂಡ. ಐತಾರ ಜಳಕದ ಒಟ್ಟಿಗೂ ವರ್ಷದ ಜಾತ್ರೆ ಅಕ್ಕೇರಿಯಾಂಡು.
ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ದ ನೆಲೆಟ್ ನವೋದಯ ಸ್ವಸಹಾಯ ಗುಂಪುಲಿನ ಸದಸ್ಯರಿಗೆ ಸಮದುತ್ತಲಿನ ಪಟ್ಟಣದಲ್ಲಿ ಸೋಮವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣೋಡು ನಡೆತಂಡ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಕೊಡಿಯಾಲಬೈಲ್ ಗುಡ್ಲದ ನಿಲೇಟ ನವೋದಯ ಸ್ವಸಹಾಯ ಗುಂಪುಲಿನ ಸದಸ್ಯರಿಗೆ ಸಮದುತ್ತು ಪಟ್ಟಣದಲ್ಲಿ ಸೋಮವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣೋಡು ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಮಾತರೆಲ್ಲ ಎತ್ಕೊಂಡಿರು ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮೆಡ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಕಾರ್ಯಕ್ರಮ ಉದಿಪನ ಮಂತಿರು. ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಪಾತಿರ್ದು ರಾಜ್ಯ ದೇಶಗೂ ಬಾರಿ ತುಂಬುಪ್ಪನ ವಿಚಾರಲು ಈ ನೆಲರ್ದು ನಡೆತದಂಡ ಐಟು ಒಂಜಿ ಕೋಆಪರೇಟಿವ್ ಬ್ಯಾಂಕ್ ಆದುಂಡು ಎಂಚನಾಂಡಲ ಬದಲಾವಣೆ ಆವಡುಂದಾಂಡ ಅವು ಇಲ್ಲಲೆಡ ಆವಡು ಪೊಂಜೋನಕ್ಲು ಬದಲಾವಣೆ ಆಂಡ ರಾಜ್ಯ ದೇಶ ಅಭಿವೃದ್ಧಿ ಆಪುಂಡು ಸಮವಸ್ತ್ರೋಡ್ದವರ ಭೇದ ಭಾವ ಇಜ್ಜಂದೆ ಮಾತೆರ್ಲ ಒಂಜಾದು ತೋಜುವೆರಂದು ಪಂಡಿರ. ಜಿಲ್ಲಾಧಿಕಾರಿ ಬೊಕ್ಕ ರಾಜೇಂದ್ರ ಕುಮಾರ್ ನವೋದಯ ಸ್ವಸಹಾಯ ಗುಂಪುಲಿನ ಸದಸ್ಯರಿಗೆ ಸಮದುತ್ತು ಪಟ್ಟಿಯರು. ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಸ ಪಾತಿರ್ದು ಪೊಂಜೋನಕ್ಲು ಆರ್ಥಿಕವಾದ ಸ್ವತಂತ್ರ ಆಂಡ ಸಮಾಜದ ಅಭಿವೃದ್ಧಿ ಆಪುಂಡು ಕರಿಣ 31 ವರ್ಷಲೆಡ್ ರಾಜೇಂದ್ರ ಕುಮಾರ್ ಬತ್ತಿ ಬೊಕ್ಕ ಸಮಾಜದ ಮಾತಾವರ್ಗಲೆನ್ನು ಮುಟ್ಟುನ ಕೆಲಸ ಈ ಸಹಕಾರಿ ಬ್ಯಾಂಕರ್ದ ಆವೊಂದುಂಡು ಪೊಂಜೋಲಿಗೆ ಆರ್ಥಿಕ ಸಬಲತೆ ಕೊರಡೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ 5 ಗ್ಯಾರಂಟಿಲೆಡ್ 4 ಪೊಂಜೋನಕ್ಲೆ ಕೊಡ್ತೇರಂದು ಪಂಡ್ಯರ. ಶಾಸಕರ ವೇದವ್ಯಾಸ ಕಾಮತ್ ಪಾತಿರ್ದು ಸ್ವಸಹಾಯ ಸಂಘದಕ್ಲು ನೆಮ್ಮದಿಡು ಉಪ್ಪುಡುಂದು ರಾಜೇಂದ್ರ ಕುಮಾರನ ಮನಸ್ಸು ಸಹಕಾರಿ ಕ್ಷೇತ್ರಕ್ಕೆ ಮಲ್ಲ ಕೊಡುಗೆ ಕೊರ್ನ SCDCC ಬ್ಯಾಂಕ್ KMF ಬೊಕ ಕ್ಯಾಂಕೋ ಎನ್ನ ಕ್ಷೇತ್ರಡೆ ಉಂಡೊಂದು ಪಂಡ್ಯರ. ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರ್ಕಾರ್ಮೆದ ಭಾಷಣ ಮಲ್ತದ 1999 ಸಾರನೇ ವರ್ಷದ ಕಾಲುಡು ಒವ್ವೇ ಕಾರ್ಯಕ್ರಮಟ್ಟು ಪೊಂಜೋನಕ್ಲು ತೋಜೊಂದಿಜ್ಜಾಂಡ್ ಸಮಾಜಡು ಒಂಜಾದ ಬಾಳುನ ಅವಕಾಶ ಅಕ್ಲಿಗಿಜ್ಜಾಂಡ್ ದಾಯಿ ಅಕ್ಲಿನ ಅಂಜೋಲಿಗೆ ಸಮಾನ ಅದು ಬೆಲೆ ಪಾಯಿರಬಲ್ಲೆಂದು ಪನ್ಪುನ ಮನಸ್ಸುಗಾಂಡ್ ಧರ್ಮಸ್ಥಳದ ಹೆಗ್ಗಡರ್ನ ಆಶೀರ್ವಾದ ತಿಕ್ಕಂಡ 2 ಸಾರ ನೀಸವಿಡು ಕಾರ್ಲಡ್ ಸಂಘ ಕಟ್ಟಿಯ ಉದಿಪನಗು 2 ಸಾರ ಪೊಂಜೋನಕ್ಲು ಬರುವೆರಂದು ಎನ್ನದಿತ್ತೆ ಆಂಡ ಸುರುಕೆ 9 ಸಾರ ಪೊಂಜೋನಕ್ಲು ಸೇರಿದರು. ಇತ್ತೆ ಸದಸ್ಯ ಬಲ 5 ಲಕ್ಷಗೂ ಮುಟ್ಟುದುಂಡೊಂದು ಪಂಡ್ಯರ. ಅದಾನಿ ಸಂಸ್ಥೆದ ಕಿಶೋರ್ ಆಳ್ವ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ಸ್ಕ್ವಾಡ್ಸ್ ಗುರ್ಕಾರ್ಯರು ರವೀಂದ್ರ ಕಂಬಳಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಶಶಿಕುಮಾರ್ ರೈ ಬಾಲ್ಯೊಟ್ಟು ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ ರಾಜೇಂದ್ರ ಕುಮಾರನ ಮಗೆ ಮೇಘರಾಜ್ ರಾಜಾರಾಮ್ ಭಟ್ ಗೋಪಿನಾಥ ಭಟ್ ಸೇರಿನಂಚ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ದ ಪದಾಧಿಕಾರಿ ಲಿಸ್ಟ್ ಪಾಲ್ಗೊಂಡ್ಯರ. ನಿತೇಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ್. ಭಾಳಷ್ಟು ವಿಚಾರಗಳಲ್ಲಿ ದೇಶಾದ್ಯಂತ ವಿಚಾರಗಳಲ್ಲಿ ಭಾಳಷ್ಟು ಬದಲಾವಣೆಗಳಲ್ಲಿ ಹೊಸ ಪ್ರಯತ್ನಗಳಲ್ಲಿ ದೇಶಕ್ಕೆ ಮುಂಚೂಣಿಯಾಗಿರುವಂಥದ್ದು ರಾಜ್ಯಕ್ಕೆ ಮುಂಚೂಣಿಯಾಗಿರುವಂಥ ಹಲವಾರು ಪ್ರಯತ್ನಗಳು ಈ ಮಣ್ಣಿಂದ ದಕ್ಷಿಣ ಕನ್ನಡದಿಂದ ಬಂದಿರುವಂಥ ಉದಾಹರಣೆಗಳಿದೆ. ಅದರಲ್ಲಿ ಕೋಆಪರೇಟಿವಲ್ಲೂ ನಾವು ಸುಮಾರು 111 ವರ್ಷದ ಇತಿಹಾಸ ಇರುವಂಥ ಈ ಒಂದು ಬ್ಯಾಂಕು ಏನಾದರೂ ಬದಲಾವಣೆ ಆಗಬೇಕಂದ್ರೆ ಬೆಳವಣಿಗೆ ಆಗಬೇಕಂತ ಹೇಳಿದರೆ ಮನೆಗಳಲ್ಲಿ ಬದಲಾವಣೆ ಆಗಬೇಕು, ಮನೆಗಳಲ್ಲಿ ಬದಲಾವಣೆ ಆಗಬೇಕು. ಮನೆಗೆ ಆ ಬದಲಾವಣೆ ಹೋಗಬೇಕು, ಅಭಿವೃದ್ಧಿ ಹೋಗಬೇಕಂದ್ರೆ ಮಹಿಳೆಯರ ಕೈಯಲ್ಲೇ ಇರುವಂಥದ್ದು. ಮಹಿಳೆಯರು ಬದಲಾವಣೆ ಮಾಡಿದರೆ ಮಾತ್ರ ಅದು ಮನೆಗಳು ಬದಲಾಗ್ತದೆ, ರಾಜ್ಯ ಬದಲಾಗ್ತದೆ, ದೇಶ ಬದಲಾಗ್ತದೆ, ಅಭಿವೃದ್ಧಿ ಆಗ್ತದೆ. ಸುಮಾರು 4.5 ಲಕ್ಷ ಮಹಿಳೆಯರಿಗೆ ಒಂದೇ ರೀತಿಯ ಸಮವಸ್ತ್ರವನ್ನು ಕೊಡುವಂಥದ್ದು ಅನ್ನುವಂಥದ್ದು ಯಾವುದೇ ಭಾವ ಭೇದ ಇಲ್ಲದೆ ಎಲ್ಲರೂ ಒಂದಾಗಿ ಕಾಣುವಂಥ ರೀತಿಯಲ್ಲಿ ಮನೆಗಳನ್ನು ಒಟ್ಟುಗೂಡಿಸುವಂಥದ್ದು, ಮನೆಗಳನ್ನು ಒಟ್ಟುಗೂಡಿಸುವಂಥದ್ದು ಸಮಾಜವ ನಿರ್ಮಾಣಕಾರಿಯಾದ ಕಾರ್ಯಕ್ರಮ ಅಂತ ನಾನು ಅದನ್ನು ನೋಡ್ತೇನೆ. ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ನಾವು ಸಬಲತೆಯನ್ನು ಮಾಡಿದರೆ, ಆರ್ಥಿಕವಾಗಿ ಸ್ವತಂತ್ರ ಆದರೆ ಬಹುಶಃ ಇಡೀ ಕುಟುಂಬ ಅದು ವಿದ್ಯಾಭ್ಯಾಸದಿಂದ ಹಿಡಿದು ತನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಮಹಿಳೆಯರು ಮಾಡ್ತಕ್ಕಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಉದ್ಯಮಕ್ಕೆ ಅವರು ಮಾಡ್ತಕ್ಕಂಥ ಕೆಲಸಗಳಿರ್ಬೋದು, ಈ ಎಲ್ಲವೂ ಒಂದು ಶಿಸ್ತು ಮತ್ತು ಸಮಾಜದ ಎಲ್ಲ ರೀತಿಯ ಪರಿಮಿತಿ ಒಳಗಡೆ ನಡೀತದೆ ಅಂತ ಹೇಳೋದನ್ನು ನಾವು ನಂಬಿಕೊಂಡಿದ್ದೇವೆ. ಇಡೀ ರಾಜ್ಯದಲ್ಲಿ ದೇಶದಲ್ಲಿಯೇ ಸಹಕಾರಿ ಸಂಸ್ಥೆಯ ಮೂಲಕ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಅದು ಮುಟ್ಟುವ ಕೆಲಸ ಆಗ್ತದೆ ಅಂತ ಹೇಳೋದನ್ನು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಸಹಕಾರಿ ಇದ್ದರೆ ಅದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಸಮವಸ್ತ್ರ ಕೊಡುವಂಥದ್ದು ಅಂತ ಹೇಳಿದ್ರೆ ಎಲ್ಲರೂ ಒಂದಾಗಿ ಒಟ್ಟಾಗಿ ತಮ್ಮ ಮುಂದಿನ ದಿನಗಳ ವಿಶೇಷವಾದಂಥ ಸೇವೆಯನ್ನು ಕೊಡಬೇಕು ಅಂತ ಹೇಳುವಂಥ ಭಾವನೆ.
ಹಾಗಾಗಿ ಸಮವಸ್ತ್ರ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಶಾಲೆ ಕಾಲೇಜುಗಳಲ್ಲಿ ನಾವು ಸಮವಸ್ತ್ರವನ್ನು ಕಾಣ್ತೇವೆ. ಅದೇ ರೀತಿಯಲ್ಲಿ ನವೋದಯ ಸ್ವಸಹಾಯ ಸಂಘಗಳಲ್ಲಿ ಕೂಡ ಸಮವಸ್ತ್ರ ಹಲವಾರು ವರ್ಷಗಳಿಂದ ಅವರು ಯಶಸ್ವಿಯಾಗಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮಲ್ಲಿ ತಮ್ಮ ಸದಸ್ಯರು ಅವರನ್ನು ಕೂಡ ಒಳ್ಳೆಯ ಸಂತೋಷದಲ್ಲಿ ಪಾಲ್ಗೊಳಿಸಬೇಕು, ಅವರು ಕೂಡ ಖುಷಿಯಾಗಿರಬೇಕು, ಅವರು ಕೂಡ ಮನಸ್ಸಿಗೆ ನೆಮ್ಮದಿಯಾಗಿರಬೇಕು ಅಂತ ಹೇಳುವಂಥ ಭಾವನೆ ಮ್ಯಾನೇಜಿಂಗ್ ಟ್ರಸ್ಟಿಗಳಾಗಿರುವಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು 2000 ಇಸ್ವಿಯಲ್ಲಿ 1999ರಲ್ಲಿ ನನಗೆ ಪ್ರಾರಂಭ ಮಾಡಿದ ನೆನಪಿದೆ. ಆವತ್ತು ನಾನು ಅಧ್ಯಕ್ಷನಾಗಿದ್ದಾಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸುವುದನ್ನು ನಾನು ಕಾಣ್ತಿರಲಿಲ್ಲ. ಸಮಾಜದಲ್ಲಿ ಒಂದಾಗಿ ಬಾಳುವಂಥ ಅವಕಾಶ ಅವರಿಗೆ ಇರಲಿಲ್ಲ. 26-28 ವರ್ಷದ ಹಿಂದೆ ನಾನು ಇಲ್ಲಿ ಅಧ್ಯಕ್ಷನಾಗಿದ್ದಾಗ ನೋಡಿದೆ, ಯಾಕೆ ಈ ಮಹಿಳೆಯರನ್ನು ನಾವು ಪುರುಷ ಸಮಾನವಾಗಿ ಬೆಳೆಸಬಾರ್ದು ಅನ್ನುವಂಥ ಒಂದು ಚಿಂತನೆ ನನ್ನಲ್ಲಿ ಮೂಡಿಬಂತು. ಆ ಪ್ರಕಾರವಾಗಿ ನನಗೆ ಆವಾಗ ಆಶೀರ್ವಾದ ಮಾಡಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು. 2000 ಇಸ್ವಿ ಜನವರಿಯಲ್ಲಿ ನಮ್ಮ ಕಾರ್ಕಳದಲ್ಲಿ ನಮ್ಮ ಫ್ಯಾಕ್ಟ್ರಿಯ ಜಾಗದಲ್ಲಿ ಮೊದಲನೇ ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ, ನೆನಪು ನನಗೆ. ಆಗ ಆ ದಿವಸ ನಾನು ಎಣಿಸಿದ ಒಂದು 2000 ಮಹಿಳೆಯರು ಸೇರ್ಬೋದಂತ. ಆದರೆ ಆ ದಿವಸವೇ 9,500 ಮಹಿಳೆಯರು ಮೊದಲ ದಿವಸದ ಉದ್ಘಾಟನೆಯಲ್ಲಿ ಬಂದು ನನಗೆ ಶಕ್ತಿ ಕೊಟ್ಟರು. ಬೆಳೀತಾ ಬೆಳೀತಾ ಇವತ್ತು ಸಂಖ್ಯೆ ನಮ್ಮದು 5 ಲಕ್ಷದವರೆಗೆ ಹತ್ರ ಮುಟ್ತಾ ಇದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಏತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.